ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫುಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಪೌರಾಣಿಕದಿಂದ ವರ್ತಮಾನ ಕಾಲದ ತನಕ ಭಾಷಾ ವ್ಯವಹಾರ ಸಂಬಂಧಿತ ಅನ್ವೇಷಣಾತ್ಮಕ ಅಧ್ಯಯನ ನಡೆಸುವ ಪ್ರತಿಯೊಬ್ಬರಿಗೂ ತಿಳಿಯಬಹುದು. ಜಗತ್ತಿನಲ್ಲಿ ಅನನ್ಯವಾದ ಭಾಷೆ ಅರಬಿ ಮಾತ್ರ. ಅರಬಿ ಸಾಹಿತ್ಯ, ಪರಿಣಾಮಕಾರಿ ಇತ್ಯಾದಿಗಳಲ್ಲಿ ಅರಬಿ ಭಾಷೆಯನ್ನು ಅಷ್ಟಕ್ಕೂ ವಿದ್ಯುತ್ಗೊಳಿಸಿದೆ. ಸಾಹಿತ್ಯ, ತತ್ವಶಾಸ್ತ್ರ, ವೈದ್ಯಶಾಸ್ತ್ರ, ಇತಿಹಾಸ, ಗಣಿತ ಶಾಸ್ತ್ರ, ಆತ್ಮೀಯ ಇತ್ಯಾದಿ ಸರ್ವ ವೈಜ್ಞಾನಿಕ ವ್ಯಾಪ್ತಿಗಳೆಲ್ಲದರ ಉತ್ತುಂಗ ಶಿಖರಗಳಲ್ಲಿ ಅನುಪಮವಾಗಿ ಗರಿಗದರಿ ಅರಬಿ ರಾರಾಜಿಸಿದೆ. ಒಂದು ಮಹಾಜನರಾಶಿಯ ರಕ್ತ ಮಾಂಸದಲ್ಲೂ ವಿಚಾರ ವಿನಿಮಯ, ಭಾವನೆ, ಚಿಂತನೆಗಳೆಲ್ಲದರಲ್ಲೂ ತುಂಬಿ ತುಳುಕಿ ಸರ್ವದಾ ಸಮೃದ್ಧವಾಗಿ ಈ ಭಾಷೆ ಅದೆಷ್ಟು ಕಾಲದಿಂದ ನೆಲೆಯೂರಿದೆ. 1973ರಲ್ಲಿ ವಿಶ್ವಸಂಸ್ಥೆ ಡಿಸೆಂಬರ್ 18ರಂದು ಅರಬಿ ಭಾಷಾ ದಿನವಾಗಿ ಘೋಷಿಸಿದೆ. ಒಂದು ವರದಿ ಪ್ರಕಾರ 460 ದಶಲಕ್ಷ ಜನರ ಮೂಲ ಭಾಷೆ ಮತ್ತು ಜಾಗತಿಕ ಮುಸಲ್ಮಾನರ ಧಾರ್ಮಿಕ ಭಾಷೆ, 22 ರಾಷ್ಟ್ರಗಳ ಆಡಳಿತ, ವ್ಯವಹಾರ, ವಿದ್ಯಾಭ್ಯಾಸದ ಭಾಷೆ, ವಿಶ್ವಸಂಸ್ಥೆ ಅಂಗೀಕಾರ ನೀಡಿದ 6 ಭಾಷೆಗಳಲ್ಲೊಂದು MB ಇತ್ಯಾದಿ ಸಬಬುಗಳೊಂದಿಗೆ ಜಾಗತಿಕ ಅಂಗೀಕಾರ ಲಭಿಸಿದ ಅರಬಿ ಭಾಷೆ ಈ ಸವಾಲಿನ ಜಗತ್ತಲ್ಲೂ ಆಶಯ ವಿನಿಮಯ, ಸಂವಿಧಾತ್ಮಕ ನಿರ್ವಹಣೆಗಳಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿದೆ. ಭಾರತ ಸಹಿತ ವಿಶ್ವ ಮಟ್ಟದಲ್ಲಿ ವೈಜ್ಞಾನಿಕ ಕ್ರಾಂತಿಗೆ ಅಡಿಗಲ್ಲು ಹಾಕಿದ್ದು ಅರಬಿ ಭಾಷೆ ಎಂದರೆ ಅತಿಶಯೋಕ್ತಿ ಏನೂ ಅಲ್ಲ. ಇಂಗ್ಲಿಷ್ನವರು ಜಗತ್ತಿನಾದ್ಯಂತ ಸಂಚರಿಸಲು ಆರಂಭಗೊಂಡಿದ್ದ ವೇಳೆ ಅವರು ಅವಲಂಬಿಸಿದ್ದು ಇದನ್ನೇ. ಶೈಕ್ಷಣಿಕ ರಂಗದಲ್ಲಿ ಎಲ್ಲ ವಿಜ್ಞಾನಗಳು ಅರಬಿ ಭಾಷೆಯಿಂದ ಭಾಷಾಂತರಗೊಳಿಸಿದ್ದು, ಲೈಬ್ರರಿಗಳಿಂದ ಅರಬಿ ಭಾಷೆಯ ವೈದ್ಯಶಾಸ್ತ್ರ, ಜೀವಶಾಸ್ತ್ರ, ತರ್ಕಶಾಸ್ತ್ರ ಹೀಗೆ ಮುಂದುವರಿದು ಎಲ್ಲ ಗ್ರಂಥಗಳಲ್ಲೂ ಇಂಗ್ಲಿಷಿಗೆ ಭಾಷಾಂತರಗೊಳಿಸಿದರು. ಕ್ರಿಸ್ತಶಕ 460 ವೈದ್ಯಶಾಸ್ತ್ರ ಪಿತಾಮಹ ಹಿಪ್ಪೋಕ್ರಾಟಸ್ ಮತ್ತು ಆಧುನಿಕ ವೈದ್ಯಶಾಸ್ತ್ರ ಪಿತಾಮಹರಾದ ಇಬ್ನ್ ಸೀನಾ, ಜಗತ್ತು ಕಂಡುಹಿಡಿದ ವಿಜ್ಞಾನಿಗಳ ಪಿತಾಮಹರಾದ ಇಮಾಮ್ ಗಜ್ಜಾಲಿ, ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುಮಾ ಮೊದಲಾದವರು ಕಂಡುಹಿಡಿದ ತರ್ಕಶಾಸ್ತ್ರ, ಮನಶಾಸ್ತ್ರ ಇದೆಲ್ಲ ಮೂಲ ಭಾಷಾ ಅರಬಿ. ಯುಗದಲ್ಲಿ ಕಾಪಿ ಹಿಡಿದು ಎಂದು ಯುರೋಪಿಯನ್ನರು ಮೆರುಗುತ್ತಿದ್ದಾರೆ. ಇಂದಿನ ಶಿಕ್ಷಣ ಕ್ರಾಂತಿಯಾದ ಪ್ರಾಥಮಿಕ, ಪ್ರೌಢ ಮತ್ತು ಉನ್ನತ ಶಿಕ್ಷಣ ಮೊದಲಾದವುಗಳು ಇಸ್ಲಾಮಿನ ಶಿಕ್ಷಣ ಬುನಾದಿಯಾದ ಪಳ್ಳಿದರ್ಸುಗಳಿಂದಲೇ ಬಂದದ್ದು. ಓದು ಬರಹಗಳ ಶಾಸ್ತ್ರಗಳ ಪ್ರೋತ್ಸಾಹಿಕ ಅವತರಣೆಯಲ್ಲಿ ಕುರ್ಆನ್ ವ್ಯಕ್ತಪಡಿಸಿದೆ. ಕುರ್ಆನಿನ ಭಾಷೆ ಅರಬಿ. ನಮ್ಮ ಮಲಬಾರ್ ಪ್ರದೇಶಗಳಲ್ಲಿ ಅರಬಿ ಭಾಷೆಯನ್ನೇ ಧಾರ್ಮಿಕ ಕಲಿಕೆಗೂ ಪ್ರಚೋದನೆಗೂ ಇಂದಿಗೂ ಬಳಸುವುದು. ಅರಬಿ ಲಿಪಿಗಳನ್ನು ಮೂಲವಾಗಿಟ್ಟು ಅರಬಿ ಮಲಯಾಳ ಭಾಷೆ ಕಂಡುಹಿಡಿದದ್ದು ಈ ಮಲಬಾರಿನ ಒಂದು ಕ್ರಾಂತಿ ಎನ್ನಬಹುದು. ಅದರ ಮೂಲಕ ಮದ್ರಸಾರಂಭವು ಇಂದು ಕಾರ್ಯಾಚರಿಸುತ್ತದೆ. ವಾಖಿರುದನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.